ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರನ್ವೇ ಹೊರಭಾಗದ ಬೃಹತ್ ತಡೆಗೋಡೆಯು ಬಿರುಕು ಬಿಟ್ಟಿದ್ದು ಕೆಳಭಾಗದ ಗ್ರಾಮಸ್ಥರಲ್ಲಿ ಭೂಕುಸಿತದ ಆತಂಕ ಮೂಡಿಸಿದೆ. ಇದೀಗ ಇಲ್ಲಿನ ನಿವಾಸಿಗಳು ಆತಂಕದಿಂದಲೇ ಜೀವನ ನಡೆಸಬೇಕಾದ ಅನಿವಾರ್ಯತೆ ಬಂದೊದಗಿದೆ. ಮೇ 29ರಂದು ಸುರಿದ ಭಾರೀ ಮಳೆಯ ಪರಿಣಾಮವಾಗಿ ಬಜ್ಪೆಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರನ್ವೇ ಹೊರಭಾಗದ ಬೃಹತ್ ತಡೆಗೋಡೆಯು ಹಾನಿಯಾಗಿದೆ. ಮಳೆಯ ನೀರು ಭಾರೀ ಪ್ರಮಾಣದಲ್ಲಿ ಹರಿದು ಮಣ್ಣು ಕೊಚ್ಚಿಹೋದ ಪರಿಣಾಮ ಕಲ್ಲಿನ ಗೋಡೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಕಾಂಪೌಂಡ್ಗೆ ಹೊಂದಿಕೊಂಡಂತ ತಡೆಗೋಡೆ ಬೃಹತ್ ಪ್ರಮಾಣದಲ್ಲಿ ಮಣ್ಣು ಕುಸಿದು ಬಿದ್ದಿದೆ. ಕಾಂಪೌಂಡ್ನಲ್ಲಿ ಬಿರುಕು ಕಾಣಿಸಿಕೊಂಡಿರುವ ಸ್ಥಳದಲ್ಲಿ ಭೂಕುಸಿತ ಮುಂದುವರೆದಿದೆ. ಇದರಿಂದಾಗಿ ಮರಗಳು ಕೂಡ ಬೀಳುವ ಸ್ಥಿತಿಯಲ್ಲಿದೆ. ಈ ಪ್ರದೇಶದಲ್ಲಿ ಕಂದಾವರ ಗ್ರಾಮ ಪಂಚಾಯತ್ ಕೊಳಂಬರ ವಿಟ್ಲಬೆಟ್ಟು ಊರಿದ್ದು ರನ್ವೇ ಕಡೆಯಿಂದ ಹರಿದ ನೀರಿಗೆ 8 ಮನೆಗಳಿಗೆ ತೀವ್ರ ಹಾನಿಯಾಗಿತ್ತು. ಮಣ್ಣಿನ ರಸ್ತೆ ಸಂಪೂರ್ಣ ಕೊಚ್ಚಿ ಹೋಗಿತ್ತು. ವಿಟ್ಲಬೆಟ್ಟು ವ್ಯಾಪ್ತಿಯ ಸುಮಾರು 10 ಮನೆಗಳಿಗೆ ಕುಡಿಯುವ ನೀರಿನ ಬಾವಿಯಲ್ಲೂ ಕಲ್ಲು ಮಣ್ಣು ಮರಳು ತುಂಬಿಕೊಂಡಿದೆ. ಲೋಡ್ಗಟ್ಟಲೆ ಮಣ್ಣು ಕೊಚ್ಚಿ ಬಂದು ಗದ್ದೆಯು ನಾಶವಾಗಿದೆ. ಮಂಗಳೂರಿನಲ್ಲಿ ವಿಮಾನ ನಿಲ್ದಾಣ ಆಗಬೇಕೆಂಬ ಕನಸಿನಿಂದಾಗಿ ಆ ಊರಿನವರು ಜಾಗವನ್ನ ಬಿಟ್ಟುಕೊಟ್ಟಿದ್ರು. ಇನ್ನು ಕೃಷಿಯನ್ನೇ ಹಾಳು ಮಾಡಿ ವಿಮಾನ ನಿಲ್ದಾಣವನ್ನ ನಿರ್ಮಾಣ ಮಾಡಲಾಗಿತ್ತು. ಕಾಂಪೌಂಡ್ನ ಬಿರುಕು ಕಾಣಿಸಿಕೊಂಡಿರುವುದರಿಂದ ಅಲ್ಲಿನ ನಿವಾಸಿಗಳಿಗೆ ಜೀವನ ಮಾಡಲು ಭಯದ ವಾತಾವರಣವೇ ಸೃಷ್ಟಿಯಾದಂತಾಗಿದೆ. ಇನ್ನು ತುರ್ತು ಪರಿಸ್ಥಿತಿಯಲ್ಲಿ ಸರಿಯಾದ ರಸ್ತೆಯೇ ಇಲ್ಲದೆ ತೊಂದರೆ ಅನುಭವಿಸಬೇಕಾದ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಅಪಾಯ ಉಂಟು ಅಂದೆಂಕಲೆ ಇತ್ತೇನೆ ಗೊತ್ತಾಯ್ತು ದಯಪಂಡ ಈ ಒಂದು ಏರ್ಪೋರ್ಟ್ ಮಲ್ತಿನ ಹತ್ರ ಈಗಲೇ ಹೆಂಚಿನ ತೊಂದರೆ ಆಗ್ತದೆ ಮಂಡ. ಈ ಬಸ್ಸ ಮುಕ್ಕಲು ಏರ್ಪೋರ್ಟ್ ಲೆವೆಲ್ ಮಲ್ತೇವೆ ರನ್ಯ ಅಗೆಲ್ಲ ಯಾರ ಬಡದಲ್ಲಿ ಏರ್ಪೋರ್ಟ್ ಲೆವೆಲ್ ಮಲ್ತೇವೆ. ಇಂದು ದುಂಬು ಒಂದು 25-30 ಕಡೆಟ್ಟು ಈ ನೀರನ್ನು ಪೂರ ಪಸೆರ್ದು ಬೋದಿರ್ತದೆ. ಇದೇ ಸೈಡ್ ಇತ್ತೆ ಮುಖಲ್ ನಂಜು ಆ ಏರ್ಪೋರ್ಟ್ದ ರಸ್ತೆ ಆಗೆಲ್ಲ ಏರ್ಪೋರ್ಟ್ ಅದು ಮುಖಲು ನೀರನ್ನು ಒಂಜೇ ಕರೆಟ್ ಕೊಡ್ತಾನೆ ಹತ್ರ ಒಂದು ಒಂಜೇ ಕರೆಟ್ ನೀರನ್ನು ಶೇಖರಣೆ ಮಾಡ್ತಾನೆ ಹತ್ರ ಒಂಜಿ ಸೈಡ್ ಪೂರ ಬರ್ತದೆ. 5-4 ಐನ ಆಜಿ ಇಲ್ಲಿರ್ತದೆ. ಐನ ಆಜಿ ಇಲ್ಲನ್ನು ಧ್ವಂಸ ಮಲ್ತೊಂದು ಬರ್ತದೆ. ಅಪ್ಪಾಗ ಧ್ವಂಸ ಮಲ್ತೊಂದು ಬಂದಾಗ ಆ ಇಲ್ಲಾಡು ಒಂಜಿ ವೇಳೆ ಮೇಲೆ ರಾತ್ರಿ ಜತ್ತಿ ಇತ್ತೇಡ ಪೋಯಿ ಹೊಡ್ಸಲು ಒಂದೇ ಸಮಸ್ಯೆ ಬರ್ತಿರ್ತದೆ. ಅಪ್ಪಗೆಲ್ಲ ಹೆಂಗಲು ಕಂಪ್ಲೇಂಟ್ ಕೊರ್ದಾನಾಗ ಏರ್ಪೋರ್ಟ್ದಾಗ ಸ್ಪಂದಿಸನೇ ಇಚ್ಚಿ ಲಾಸ್ಟಿಗೆ ಪಂಚಾಯತ್ ಬತ್ತ ಆ ಮಾರ್ಗ ಒಂಚೂರು ರಿಪೇರಿ ಮಂತ್ ಕೊರಿಯಾರ ಈತೆ ಒಕ್ಕ ಇವನ ಏರ್ಲ ಬತ್ತದ ಸರಿ ಮಂತ್ ನಮ್ಮ ಸರ್ಕಾರ ಕೃಷಿಗೆ ಪ್ರಥಮ ಆದ್ಯತೆ ಅನ್ನಂದು ಈ ಏರ್ಪೋರ್ಟ್ ಹತ್ರ ಈತ ಕೃಷಿ ಹಾಲಾತಂದು ಮಸ್ತ್ ಒಂಜಿ ಕಮ್ಮಿ ಇಲ್ಲ ಒಂಜಿ ಕೃಷಿ ಆಪಿನ ಒಂಜಿ 10 ಎಕರೆ ಭೂಮಿ ಹಾಲಾತಂದು ಈ 10 ಎಕರೆ ಭೂಮಿನ ಇನ್ನು ಅದ ಫಸಲದ ಅಂತಿಲಕ ಅದು ಮಲ್ತೇರು ಅಂಚದು ಪರ್ಪಿನ ಗುಯಲು ನಿಗ್ಗಿದ್ದಂಡು ಈತಿನ ತೋಡು ಪುರ ಫುಲ್ ಆತಂಡು ಅಂಚದು ಪುನಃ ಎಂಗಳಿಗೆ ಈ ಏರ್ಪೋರ್ಟ್ ಹತ್ರ ಈ ಮಾಧ್ಯಮದ ಮುಖಾಂತರ ಅಂಡಲ್ಲ ಆ ಏರ್ಪೋರ್ಟ್ದಾಗಲು ಇನ್ನು ಮಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನಕ್ಕೆ ಕೆಲವರಿಂದ ಅಪಸ್ವರ ಕೂಡ ಕೇಳಿ ಬಂದಿತ್ತು. ಇದೀಗ ರನ್ವೇ ಹೊರಭಾಗದಲ್ಲಿ ಬೃಹತ್ ತಡೆಗೋಡೆಯು ಬಿರುಕು ಬಿಟ್ಟು ಅಪಾಯದ ಅಂಚಿನಲ್ಲಿದೆ. ವಿಟ್ಲಬೆಟ್ಟು ಕಡೆಯಿಂದ ರನ್ವೇ ಹೊರಭಾಗದಲ್ಲಿ 20 ಮೀಟರ್ ಉದ್ದ ಹಾಗೂ 150 ಮೀಟರ್ ಅಗಲದ ತಡೆಗೋಡೆಯನ್ನ ಹಲವು ವರ್ಷಗಳ ಹಿಂದೆ ನಿರ್ಮಿಸಲಾಗಿತ್ತು. ಭೌಗೋಳಿಕ ಸ್ಥಿತಿ ಇಳಿಜಾರಾಗಿದ್ದು ಮಣ್ಣು ಕುಸಿಯದಿರಲು ಇದನ್ನ ನಿರ್ಮಿಸಲಾಗಿತ್ತು. ಆದರೆ ಸ್ಥಳ ತಗ್ಗಾಗಿರುವುದರಿಂದ ಮಳೆ ನೀರು ಈ ಕಡೆಗೆ ಹರಿಯುತ್ತಿದೆ. ಈ ಪ್ರದೇಶದಲ್ಲಿ ಸಾಕಷ್ಟು ಮನೆಗಳಿದ್ದು ಅವರು ಕೂಡ ಭಯದಿಂದ ಇಲ್ಲಿಂದ ಸ್ಥಳಾಂತರವಾಗಿದ್ದಾರೆ. ಒಟ್ಟಿನಲ್ಲಿ ಕಳೆದ ವಾರ ಸುರಿದ ಮಳೆಯಿಂದಾಗಿ ರನ್ವೇ ಭಾಗದಿಂದ ಏಕಾಏಕಿ ನೀರು ಹರಿದ ರಭಸಕ್ಕೆ ಈ ಬಿರುಕು ಉಂಟಾಗಿದೆ. ಆದರೆ ಇದರಿಂದ ರನ್ವೇಗೆ ಅಪಾಯವಿಲ್ಲ ಎಂದು ಮಂಗಳೂರು ವಿಮಾನ ನಿಲ್ದಾಣ ನಿರ್ದೇಶಕ ವಿವಿ ರಾವ್ ವಿಪೋ ನ್ಯೂಸ್ಗೆ ತಿಳಿಸಿದ್ದಾರೆ. ಅದೇನಿರಲಿ, ರನ್ವೇ ಬಿರುಕಿನಿಂದಾಗಿ ಯಾವಾಗ ಬೀಳುತ್ತೆ ಎಂದು ಸ್ಥಳೀಯ ನಿವಾಸಿಗಳು ಭಯದಿಂದಲೇ ಜೀವನ ಸಾಗಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾಗೇಶ್ ಕಾವೂರು, ವಿಪೋ ನ್ಯೂಸ್ 24/7 ಮಂಗಳೂರು.